ಕೊಣಾಜೆ ಗ್ರಾಮದ ಕಚ್ಚಮಜಲು ಇಂದಿರವರ ಮನೆಯಿಂದ ನಮ್ಮ ಮೋಹನ್ ರವರ ಮನೆಯವರೆಗೆ ಈ ಒಂದು ರಸ್ತೆಯ ಒಂದು ಶಂಕುಸ್ಥಾಪನಾ ಕಾರ್ಯಕ್ರಮ. ಇದಕ್ಕೆ ಸುಮಾರು ನಮ್ಮ ಶಾಸಕರು ಒಂದು 10 ಲಕ್ಷದಷ್ಟು ಅನುದಾನವನ್ನು ಒದಗಿಸಿಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಇವತ್ತು ಹಾಜರಿರ್ತಕ್ಕಂಥ ನಮ್ಮ ನಾಯಕರು ಹಿರಿಯರಾದಂಥ ಹಾಜಿ ಇಬ್ರಾಹಿಂ ಕೊಡಿಜಾಲ್ರವರು ಅವರನ್ನು ಈ ಸಂದರ್ಭದಲ್ಲಿ ಹಾರ್ದಿಕವಾಗಿ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ಉಳ್ಳಾಳ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ನನ್ನ ಆತ್ಮೀಯರಾದಂಥ ರಮೇಶ್ ಶೆಟ್ಟಿ ಬೋಳಿಯಾರವರು ಇದ್ದಾರೆ, ಅವರನ್ನು ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಿರಿಯರಾದ ಮಾಜಿ ಮಂಡಲ್ ಸದಸ್ಯರಾದಂಥ ಅಬ್ದುಲ್ ರಹಿಮಾನ್ ರೇಖಾಲ್ ಅವರು ಇದ್ದಾರೆ, ಅವರನ್ನು ಈ ಸಂದರ್ಭದಲ್ಲಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಊರಿನ ಎಲ್ಲ ನಮ್ಮ ಉಲ್ಲಾಲ್ತಿ ದೇವಸ್ಥಾನದ ಮುಕ್ತಾಯಸ್ಥರಾದಂಥ ಮತ್ತು ಲಯನ್ಸ್ ಇದರ ಮುಖಂಡರಾದಂಥ ಪ್ರಸಾದ್ ರಾಯ್ ಕಲ್ಲಿಮಾರ್ರವರಿದ್ದಾರೆ, ಅವರನ್ನು ಈ ಸಂದರ್ಭದಲ್ಲಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ವಾರ್ಡಿನ ಪಂಚಾಯತ್ ಸದಸ್ಯರಾದಂಥ ಪ್ರೇಮ್ದಾಸ್ ರವರಿದ್ದಾರೆ, ಅವರನ್ನು ಈ ಸಂದರ್ಭದಲ್ಲಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ವಾರ್ಡಿನ ಸದಸ್ಯರಾದಂಥ ಶ್ರೀಮತಿ ಶೋಭಾರವರಿದ್ದಾರೆ, ಅವರನ್ನು ಈ ಸಂದರ್ಭದಲ್ಲಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ವಕ್ಫ್ ಕಮಿಟಿಯ ಸದಸ್ಯರಾದಂಥ ರಹಿಮಾನ್ ಕೊಡಿಜಾಲ್ರವರಿದ್ದಾರೆ, ಅವರನ್ನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಬ್ಲಾಕ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ AK ರಹಿಮಾನ್ ರವರಿದ್ದಾರೆ, ಅವರನ್ನು ಈ ಸಂದರ್ಭದಲ್ಲಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಪಂಚಾಯತ್ ಸದಸ್ಯರಾದಂಥ ಇಕ್ಬಾಲ್ ಬರ್ವರ್ ಅವರಿದ್ದಾರೆ, ಅವರನ್ನು ಈ ಸಂದರ್ಭದಲ್ಲಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಪ್ರದೇಶದ ನಮ್ಮ ಹಿರಿಯರಾದಂಥ ಲೋಕೇಶನ್ನವರಿದ್ದಾರೆ, ಅವರನ್ನು ಈ ಸಂದರ್ಭದಲ್ಲಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಮಾಜಿ ಸದಸ್ಯರಾದಂಥ ಗುಲೇಬಕ್ಕನವರಿದ್ದಾರೆ, ಅವರನ್ನು ಈ ಸಂದರ್ಭದಲ್ಲಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಈ ಪ್ರದೇಶದ ರಾಧಾಕರ್ ಅವರಿದ್ದಾರೆ, ಅವರನ್ನು ಈ ಸಂದರ್ಭದಲ್ಲಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ರತ್ನಾಕರ್ ಅವರಿದ್ದಾರೆ, ಲತಾಕ್ಕನವರು, ಸೌಭದ್ರ ಅಮ್ಮ ಇದ್ದಾರೆ, ಅವರನ್ನು ಈ ಸಂದರ್ಭದಲ್ಲಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಮೋಹನ್ ರವರು ಮತ್ತು ವಾಜಿ ಮತ್ತು ಅಮೀರ್ ಕೊಡ್ಜಾಲ್, ಔರಲ್ ಪಿಂಟು, ಉದರಣ್ಣರವರಿದ್ದಾರೆ, ಕೃಷ್ಣಪ್ಪರವರಿದ್ದಾರೆ, ಬಬಿತಾ ಮತ್ತು ಸಾವಿತ್ರ, ನವ್ಯಶ್ರೀ ಮತ್ತು ಸೇರಿರ್ತಕ್ಕಂಥ ಎಲ್ಲರೂ, ರಾಣಿ ಎಲ್ಲರೂ ಇದ್ದಾರೆ. ಇವರನ್ನೆಲ್ಲ ವಿನೋದು, ಅದೇ ರೀತಿ ನಮ್ಮ ಈ ಗುತ್ತಿಗೆದಾರರಂಥ ಇಮ್ತಿಯಾಜ್ ಅರೇಕಲ್ರವರಿದ್ದಾರೆ, ಇವರೆಲ್ಲರನ್ನು ಸ್ವಾಗತಿಸಿ ಈ ಒಂದು ಪ್ರದೇಶದಲ್ಲಿ ಇದೊಂದು ರಸ್ತೆಗಾಗಿ ತುಂಬ ಬೇಡಿಕೆ ಇತ್ತು. ಇದು ಕಾರಣ ಏನು ಅಂತ ಹೇಳಿದರೆ, ಇದು ಸ್ವಲ್ಪ ನೆನೆಬುದ್ಧಿ ಕಾರಣ. ಈ ಪ್ರದೇಶದ ಅಲ್ಲಿ ಆರಂಭದಲ್ಲಿ ಒಬ್ಬರ ವರ್ಗಸ್ಥಳ, ಆ ವರ್ಗಸ್ಥಳ ಅಲ್ಲಿ ಬರುವಾಗ ನಮಗೆ ಕೆಲವೊಂದು ತಂಟೆ ತಕರಾರೆಲ್ಲ ಬರ್ತದೆ, ಈಗಲೂ ಇದೆ. ಬಹುಶಃ ಅದನ್ನೆಲ್ಲ ನೀವು ಅವರನ್ನು ಸರಿಪಡಿಸಿ ನಮಗೆ ಕೊಟ್ಟರೆ ಅದನ್ನು ಒಂದೇ ರೀತಿಯಲ್ಲಿ ನಾವು ಮಾಡಿ ಮುಗಿಸ್ತೇವೆ. ಬಹುಶಃ ಇದನ್ನು MLA ಅವ್ರ ಹತ್ರ ಹೇಳಿದಾಗ ಅವರು ನಮಗೆ ಒಂದು 10 ಲಕ್ಷ ರೂಪಾಯಿ ಅನುದಾನವನ್ನು ಕೊಟ್ಟಿದ್ದಾರೆ. ಈ ಈ ಊರಿನ ಪರವಾಗಿ, ನಮ್ಮ ಕೊಣಾಜೆ ಗ್ರಾಮದ ಪರವಾಗಿ ನಾವು ಪ್ರಪ್ರಥಮವಾಗಿ ನಮ್ಮ ಶಾಸಕರಾದ UT ಖಾದರ್ ಅವರಿಗೆ ಈ ಸಂದರ್ಭದಲ್ಲಿ ಒಂದು ತಮ್ಮೆಲ್ಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಅದೇ ರೀತಿ ಇನ್ನೀಗ ಕುಡಿಯುವ ನೀರಿನ ಯೋಜನೆ, ಸಮಗ್ರ ಉಳ್ಳಾಳಕ್ಕೆ ಒಂದು ಕುಡಿಯುವ ನೀರಿನ ಯೋಜನೆ ನಮ್ಮ ಶಾಸಕರಿಗೆ ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ಈಗ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಬಂದ ನಂತರ ಅದಕ್ಕೆ ಚಾಲನೆ ಸಿಗ್ತದೆ. ಬಹುಶಃ ಈಗ ಎಲ್ಲ ಕಾಮಗಾರಿಗಳಾಗಿದೆ. ಈಗ ನೀರಿನ ಶುದ್ಧೀಕರಣ ಘಟಕ ಸ್ವಲ್ಪ ಅದು ಕಾರ್ಯಾರಂಭ ಆಗ್ತಾ ಉಂಟು. ಅದೆಲ್ಲ ಮುಗಿದ ನಂತರ ಈಗ ಅದಕ್ಕೆ ನೀರಿದ್ದು ಒಂದು ಚಾಲನೆ ಕೊಡ್ತಾ ಇದ್ದಾರೆ. ಬಹುಶಃ ನಮ್ಮ ಕೊಣಾಜೆ ಗ್ರಾಮದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಅನುದಾನವನ್ನು ಒದಗಿಸ್ತಾರೆ. ಪ್ರಸಕ್ತ ವರ್ಷದಲ್ಲಿ ಸುಮಾರು 2 ಕೋಟಿ 20 ಲಕ್ಷ ರೂಪಾಯಿ ನಮ್ಮ ಕೊಣಾಜೆ ಗ್ರಾಮಕ್ಕೆ ಕೊಟ್ಟಿದ್ದಾರೆ. ಅದರಲ್ಲಿ ಈ 10 ಲಕ್ಷ ಮುಂದಕ್ಕೆ ಒಂದು ನಮ್ಮ ರಹಿಮಾನ್ ರವರ ಮನೆ ನರೇಕಳ ಸೈಡಿಗೆ ಅದಕ್ಕೊಂದು 5.5 ಲಕ್ಷ ರೂಪಾಯಿ ನಾವು ಈಗಲೇ ಬರೆದು ಕೊಟ್ಟಿದ್ದಾರೆ. ಅದು ಟೆಂಡರ್ ವರ್ಕ್. ಅದು ಬಂದ ನಂತರ ಅದನ್ನು ಈಗ ನಾವು ಕೆಲಸ ಪ್ರಾರಂಭ ಮಾಡ್ತೇವೆ. ಆಗಿದ್ದರಿಂದ ಈ ಸಂದರ್ಭದಲ್ಲಿ ಶಾಸಕರಿಗೆ ಒಂದು ಅಭಿನಂದನೆ ಸಲ್ಲಿಸಿ ಈ ಕಾರ್ಯಕ್ರಮಕ್ಕೆ 2 ಶುಭ ನುಡಿಯನ್ನು ನಮ್ಮ ಹಾಜಿ ಇಬ್ರಾಹಿಂ ಕೊಡಿಜಾಲ್ರವರು ಆಡಬೇಕಂತ ಕೇಳಿಕೊಳ್ತೇನೆ. ನಮ್ಮ ಬ್ಲಾಕಿನ ಅಧ್ಯಕ್ಷರಾದ ರಮೇಶ್ ಶೆಟ್ಟಿ ಅವರೇ, ಪಂಚಾಯತಿನ ಅಧ್ಯಕ್ಷರೇ, ಎಲ್ಲ ಇಲ್ಲಿ ಸೇರಿರ್ತಕ್ಕಂಥ ಸಹೋದರ ಸಹೋದರಿ ಬಂಧುಗಳೇ, ಮಾಧ್ಯಮದ ಸ್ನೇಹಿತರೆ, ಇವತ್ತು ಮೂಲಭೂತ ಸೌಕರ್ಯಗಳಲ್ಲಿ ಒಂದಾಗಿದ್ದು ಅದು ರಸ್ತೆ, ಕುಡಿಯುವ ನೀರು ಮತ್ತು ಬೆಳಕು. ಈ ಮೂರನ್ನು ಕೊಟ್ಟಾಗ ಮನುಷ್ಯನ ಹೆಚ್ಚಿನ ಬೇಡಿಕೆ ಅದು ಪೂರ್ತಿಯಾಗ್ತದೆ. ಬಹುಶಃ ಇವತ್ತು UT ಖಾದರ್ ಭಾಳ ಪಾದರಸದಂತೆ ಕೆಲಸ ಮಾಡಿ ನಿಮ್ಮ ಎಲ್ಲರ ಪ್ರೀತಿಗೆ ಪಾತ್ರರಾಗಿ ಈ ಕ್ಷೇತ್ರದ
ಸರ್ವತೋಮುಖ ಏಳಿಗೆಯನ್ನು ಮಾಡಿ ಇನ್ನೂ ಹೆಚ್ಚಿನ ಬೇಡಿಕೆಗಳನ್ನು ಪೂರೈಸುವರೆ ಅದಕ್ಕೆ ಬೇಕಾದಂಥ ಸಂಪನ್ಮೂಲಗಳನ್ನು ಕೂಡ ಒದಗಿಸಿ ಇವತ್ತು ಒಳ್ಳೆಯ ಕೆಲಸವನ್ನು ಅವರು ಮಾಡಿದ್ದಾರೆ. ಅವರಿಗೆ ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ, ನಿಮ್ಮ ಪ್ರೋತ್ಸಾಹ, ನಿಮ್ಮ ಸಹಕಾರ ಎಲ್ಲವೂ ಬೇಕಾಗಿದೆ. ಒಂದು ಅಭಿವೃದ್ಧಿ ಒಂದು ಪ್ರದೇಶ ಆಗಬೇಕಿದ್ದರೆ ಅಲ್ಲಿರ್ತಕ್ಕಂಥ ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತರು ಒಗ್ಗೂಡಿ ಏನು ಚುನಾಯಿತ ಪ್ರತಿನಿಧಿಗಳಿದ್ದಾರೆ ಅವರು ಮಾಡುವ ಕೆಲಸ ಕಾರ್ಯಗಳಿಗೆ ಒಗ್ಗಟ್ಟಿನಿಂದ ನೀವು ಸಹಕಾರ ಮಾಡಬೇಕಾದ್ದು ನಿಮ್ಮ ಜವಾಬ್ದಾರಿ. ಆ ಜವಾಬ್ದಾರಿಯನ್ನು, ಅದು ಜವಾಬ್ದಾರಿ ಮಾತ್ರವಲ್ಲ, ಕರ್ತವ್ಯ ಕೂಡ ಹೌದು. ಆದ್ದರಿಂದ ಇವತ್ತು ಊರಿನವರು ನಿಮ್ಮ ಕರ್ತವ್ಯವನ್ನು ನೀವು ಮಾಡಿ ನಮ್ಮ ಚುನಾಯಿತ ಪ್ರತಿನಿಧಿ ಯು ಟಿ ಖಾದರ್ ಅವರಿಗೆ ಸಹಕಾರ ನೀಡಬೇಕು. ಹಾಗೆಯೇ ಇಲ್ಲಿಯ ಪಂಚಾಯಿತಿಗೆ ಇನ್ನು ಬರುವ ದಿನಗಳಲ್ಲಿ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಎಲ್ಲ ಆಗುವುದೇ, ಅದರ ಆಯ್ಕೆಯಾದಂಥ ಸದಸ್ಯರಿಗೂ ಕೂಡ ನಿಮ್ಮ ಸಹಕಾರ ಬೇಕು. ಯಾತಕ್ಕಂತೇಳಿದರೆ ಜನರ ಆಶೀರ್ವಾದ ಇಲ್ಲದಿದ್ದರೆ ಯಾವ ನಾಯಕರು ಕೂಡ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ನಾಯಕ ಬೆಳಿಬೇಕಿದ್ದರೆ ಜನರ ಆಶೀರ್ವಾದ, ಜನತಾ ಸೇವೆ ಜನಾರ್ದನ ಸೇವೆ ಎಂಬುದು ವೇದ ಹೇಳಿದೆ. ಆದ್ದರಿಂದ ಬಡವರಿಗಾಗಿ ಜಾತಿ ಮತ ಭೇದ ಇಲ್ಲದೆ ಯಾರು ಸಹಾಯ ಮಾಡ್ತಾರೋ ಅವರಿಗೆ ದೇವರ ಆಶೀರ್ವಾದ ಇರ್ತದೆ, ಜನರ ಆಶೀರ್ವಾದ ಕೂಡ ಇರ್ತದೆ. ಆದ್ದರಿಂದ ಆ ನಿಟ್ಟಿನಲ್ಲಿ ಯು ಟಿ ಖಾದರ್ ಅವರು ಭಾಳ ಯಶಸ್ವಿಯನ್ನು ಕಂಡಿದ್ದಾರೆ. ಅವರಿಗೆ ನಮ್ಮೆಲ್ಲರ ಸದಾ ಸಹಕಾರ, ಪ್ರೋತ್ಸಾಹ, ಆಶೀರ್ವಾದ ಸದಾ ಇರಲಿ ಎಂಬುದನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೀನಿ. ಬೆಂಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕೊನಜ್ಜಿ ಗ್ರಾಮದಲ್ಲಿ ಈ ಭಾಗದ ಕಕ್ಕೆಮಜಲ್ ರಸ್ತೆಗೆ ನಮ್ಮ ಶಾಸಕರಾದ ಯು ಟಿ ಖಾದರ್ ಅವರು 10 ಲಕ್ಷ ರೂಪಾಯಿ ಅನುದಾನವನ್ನು ಇಟ್ಟಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಅವರು ಇಷ್ಟು ಅನುದಾನವನ್ನು ಸುಮಾರು 1,700 ಕೋಟಿ ರೂಪಾಯಿ ಅನುದಾನವನ್ನು ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ತಂದಿದ್ದಾರೆ. ಅದರ ಪಟ್ಟಿ ಪ್ರಕಾರ ಎಲ್ಲ ಇದೆ. ಆದರೂ ಕೂಡ ಅವರು ಸ್ಪೀಕರ್ ಆದ ಕಾರಣ, ಮೊದಲೆಲ್ಲ ಹೇಳ್ತಾ ಇದ್ದರು ಸ್ಪೀಕರ್ ಆದರೆ ಅವರು ಏನು ಕೆಲಸ ಮಾಡಲಿಕ್ಕಿಲ್ಲ ಅಂತೇಳಿ, ಅವರು ಸೋಲುವುದಂತ ಹೇಳ್ಕೊಂಡು. ಆದರೆ ಅದನ್ನೆಲ್ಲವನ್ನು ಮೆಟ್ಟಿ ನಿಂತು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದ ಸ್ಪೀಕರ್ ಸಮ್ಮೇಳನವನ್ನು ಮಾಡಿ ಇವತ್ತು ಲಕ್ನೋದಲ್ಲಿ ಕೂಡ ಸ್ಪೀಕರ್ ಸಮ್ಮೇಳನವನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ಅನೇಕ ಇಲಾಖೆಗಳ ಮಂತ್ರಿಗಳು ಕೂಡ ಅವರಿಗೆ ಅನುದಾನವನ್ನು ಕೊಟ್ಟಿದ್ದಾರೆ. ಶಿಕ್ಷಣ ಇಲಾಖೆಯಲ್ಲಿ ನಮ್ಮ ಖಾಸಗಿ ಶಾಲೆಗಳಿಗಿಂತ ನಮ್ಮ ಸರ್ಕಾರಿ ಶಾಲೆ ಮೇಲ್ವರ್ಗಕ್ಕೆ ಬೇಕಂತ ತಿಳ್ಕೊಂಡು ನಮ್ಮ 3 ಶಾಲೆಯನ್ನು ಸಜಿಪನಾಡು, ದೇರ್ಲಕಟ್ಟೆ, ಮುಡಿಪು ಈ 3 ಶಾಲೆಗಳನ್ನು, ಸರ್ಕಾರಿ ಶಾಲೆಗಳನ್ನು 40 ಲಕ್ಷ ಅನುದಾನದಲ್ಲಿ ಪಬ್ಲಿಕ್ ಸ್ಕೂಲ್ಗಳನ್ನಾಗಿ ಮಾಡಲಿಕ್ಕೆ ಅನುದಾನವನ್ನು ಮಂಜೂರುಗೊಳಿಸಿದ್ದಾರೆ. ಅದಲ್ಲದೆ ನಮ್ಮ ಮೀನುಗಾರಿಕೆ ಇಲಾಖೆಯಲ್ಲಿ ಕೂಡ ಮೊನ್ನೆ ತಾನೇ 2 ಕೋಟಿ ರೂಪಾಯಿ ಅನುದಾನ ತಂದು ಸೋಮೇಶ್ವರಕ್ಕೆ 40 ಲಕ್ಷ, ಅದೇ ರೀತಿ ಉಳ್ಳಾಳಕ್ಕೆ 60 ಲಕ್ಷ, ಹಮಲಮ್ಮವರಿಗೆ 40 ಲಕ್ಷ, ಅದೇ ರೀತಿ ಪಾವರಿಗೆ 40 ಲಕ್ಷ, ಬೋಲಿಯರಿಗೆ 20 ಲಕ್ಷ, 2 ಕೋಟಿ ಅನುದಾನವನ್ನು ಇಟ್ಟು ಇವತ್ತು ಕೆಲಸ ಕಾರ್ಯಗಳು ಕೂಡ ಪ್ರಗತಿಯಲ್ಲಿದೆ. ಎಲ್ಲ ಇಲಾಖೆಗಳಿಂದ ಕೂಡ ಅವರು ಅನುದಾನ ತಂದಿದ್ದಾರೆ. ವಿದ್ಯುದ್ದೀಕರಣಕ್ಕೆ ಕೂಡ, ಯಾಕಂತೇಳಿದರೆ ಮೊದಲೆಲ್ಲ ಹಿನ್ನೋಳಿಯಿಂದ ಪಾವರಿಗೆ ಬಂದು, ಪಾವೂರಿನಿಂದ ಕೊನಜೆಗೆ ಬಂದು ಉಳ್ಳಾಳಕ್ಕೆಲ್ಲ ಕರೆಂಟ್ ಹೋಗ್ತಿತ್ತು. ಇವಾಗ ಆಗಿಲ್ಲ. ಅದಕ್ಕೆ ಎಕ್ಕೂರಿನಿಂದ ಡೈರೆಕ್ಟ್ ಚೆಂಬುಗುಡ್ಡೆ ಕರೆಂಟ್ ಬರುವ 4 ಕೋಟಿ ರೂಪಾಯಿ ಅನುದಾನದಲ್ಲಿ ಚೆಂಬುಗುಡ್ಡೆಗೆ ತಂದು ಕರೆಂಟನ್ನು ತಂದು ಆ ಭಾಗದ ಎಲ್ಲ ಭಾಗಗಳಿಗೂ ವಿದ್ಯುತ್ತನ್ನು ಮಾಡಿದೆ. ಅದೇ ರೀತಿ 60 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಚೆಂಬುಗುಡ್ಡೆಯ ದೊಡ್ಡ ಮಟ್ಟದ ಒಂದು ವಿದ್ಯುತ್ತಿನ ಕೇಂದ್ರದಲ್ಲಿ ಆಗಲಿಕ್ಕಿದೆ. ಅದೇ ರೀತಿ ಕೋಟೆಕಾರಲ್ಲಿ ಕೂಡ 7 ಕೋಟಿ ರೂಪಾಯಿಯಲ್ಲಿ ಸ್ಥಾನವನ್ನು ರಚಿಸಿದ್ದಾರೆ. ಅದಲ್ಲದೆ 3 ಕಡೆ ಪೋಳಿಯಾರು, ಕಿನ್ಯ, ಅದೇ ರೀತಿ ಕೋಟೆಕಾರ 3 ಕಡೆ ವಲಯವನ್ನು ಕೂಡ ಸ್ಥಾಪನೆ ಮಾಡಿದೆ. ವಿದ್ಯುತ್ತಲ್ಲಿ ಮಾಡಿ ಎಲ್ಲ ಇಲಾಖೆಗಳಿಗೆ ಕೂಡ ಅನುದಾನವನ್ನು ತಂದು ಸುಮಾರು 1,700 ಕೋಟಿ ರೂಪಾಯಿ ಅಧಿಕ ವೆಚ್ಚದ 2 ವರ್ಷದಲ್ಲಿ ಅನುದಾನ ತಂದು ಎಲ್ಲ ಕಡೆ ಕೂಡ ಕೆಲಸ ಮಾಡಿದ್ದಾರೆ. ಇನ್ನೂ ಕೂಡ ಮುಖ್ಯಮಂತ್ರಿಯ ವಿಶೇಷ ಅನುದಾನದಲ್ಲಿ ಗ್ರಾಮೀಣ ಪ್ರದೇಶಗಳ ರಸ್ತೆ ಅಭಿವೃದ್ಧಿಗೆ 60 ಕೋಟಿ ರೂಪಾಯಿ ಅನುದಾನ ಬಂದಿದೆ. 1ನೇ ತಾರೀಕು ನಂತರ ಅದನ್ನೆಲ್ಲವನ್ನು ಬೇರೆ ಬೇರೆ ಕಡೆ ಇಡಲಿಕ್ಕಿದೆ. ಈ ಭಾಗಕ್ಕೆ ಕೂಡ ಹೆಚ್ಚಿನ ಅನುದಾನ ಸಿಗಬಹುದಂತ ನಿರೀಕ್ಷೆ ಮಾಡಿಕೊಂಡು ಈ ಗುದ್ದಲಿ ಪೂಜೆಯನ್ನು ಎಲ್ಲ ಧರ್ಮದ ದೇವರುಗಳನ್ನು ನೆನೆದುಕೊಂಡು ನಾವು ಮಾಡುವಂತೇಳಿ ಶುಭಾರೈಸ್ತೀವಿ.
ಮಾತ ಧರ್ಮದ ದೇವರನ್ನು ಕುದಾರಡು ತಾರೆ ಹಾಕೊಂಡಿಲ್ಲ ಐನಾತ್ ಶೀಘ್ರಡು ಈ ಬೇಲೆ ನಿರ್ವಿಘ್ನವಾದ ಐನಾತ್ ಬೇಗೋಡ ಆವಡು ನನಲಾತ್ ಮುಲ್ಪ ರಸ್ತೆಯಲ್ಲಿ ಬೇಲೆ ಆವಡು ಯಾಕೆ ಏರ್ ಮತ್ತ ಶ್ರಮಿಸಾದಿರು ಅಕ್ಕಳಿಗೆ ಅಪ್ಪನ ಪೂರ್ಣ ಆಶೀರ್ವಾದ ಪಡು ಕಾದರಕನ ಮಲ್ಲ ಕೊಡಿಗೊಂಡು ನನಲಾತ್ ಯಾರು ಉನ್ನತ ಸ್ಥಾನಮಾನ ಪಾಡನ್ನು ನಮ್ಮ ಮಾತೆಲ್ಲ ಪ್ರಾರ್ಥನೆ ಮಾಡ್ತಿದ್ದು ದೇವರನ್ನು ಕುದಾರ ತಾರೆ